ಇಲ್ಲ ನೆಟ್ವರ್ಕ್ ಇಲ್ಲ. ಹಾಯ್, ನೆಟ್ವರ್ಕ್ ಇಶ್ಯೂ ಉಂಟಾ? ನೆಟ್ವರ್ಕ್ ಇಶ್ಯೂ ಉಂಡ ಎರೆಗ್ ಎಂಕ್ ಕೇಂಡು ಕೇಳುಂಡೆ ಇರೆಗ್ ಏನ್ ಪಾತೆರ್ನ ಕೇಂಡ. ಓ ಮೋಸ್ಟ್ಲಿ ಇರೆಗ್ ನೆಟ್ವರ್ಕ್ ಇಶ್ಯೂ ಕೊಡು ತೂಕ ಏರನ್ನ ಕಮೆಂಟ್ ಪಾಡೋರ ಅಪ್ಪ ಗೊತ್ತಾಪುಂಡು ಏನ ಪ್ರಾಬ್ಲಮ್ ಉಂದು. ಓ ಪೋಯೆರಾ ಬಾರಿ ಸೊಕ್ ಸಾಂಗ್ ಪೂರ ಬರೋಂದುಲ್ಲೆರ್. ಓಕೆ ಓಕೆ ಏನ ವಾಯ್ಸ್ ಕರೆಕ್ಟ್ ಕೇನುಜಿ ಎರೆಗ್. ಮೊಬೈಲ್ ಪಿದೈ ಪೊಲೆಗೆ ಇಜ್ಜಿಂಡ ಪಿದೈ ಪೊಲೆಗೆ ನೆಟ್ವರ್ಕ್ ತಿಕ್ಕುಂಡಲ ಆಂಡ್ ಬತ್ತೇರು ಒಂಜೊಂಜೆ ಬರೋಂದುಲ್ಲೇರ್. ಎಂಕ್ಲೆ ನೀ ತುಳುಟು ಪಾತೆರ್ವಾ ದಾಯೆ ಪಂಡ ಅರ್ನ ತುಳು ವ್ಲಾಗ್ ಇರ್ನ ಕನ್ನಡ ವ್ಲಾಗ್ ಆಂಡ ಎನ್ನೆಟ್ ತುಳುತಕ ಮಸ್ತ್ ಜನ ಉಲ್ಲೆರ್ ಐಕೋಸ್ಕರ ತುಳುಟೆ ಮಲ್ತೊಂದುಲ್ಲೆ ವ್ಲಾಗ್ ಇಂದು ಲೈವ್ ಇನಿ ತುಳುಟೆ ಮಲ್ತೊಂದುಲ್ಲ. ಏರ್ನಡಲ ವಾಯ್ಸ್ ಕೇನುಜ ಮಿಕ್ಸ್ ಒಂಜಿ ಲ್ಯಾಂಗ್ವೇಜ್. ಲೈವ್ ಚಾಟ್ ಪಾಡ್ಲೆ ಕ್ಲಿಯರ್ ಇಜ್ಜ ದಾಯ್ತದ ನಿಂದ್. ಗೊತ್ತಾಪುಜಿ ಹಾಯ್ ಬೋತ್ ಓಕೆ ಲೈವ್ ಕ್ಲಿಯರ್ ಉಂಡ ಅಂದ್ ಯರನ ಪನ್ಪರ ಅರೆಗ್ ಒಂಚೂರು ನೆಟ್ವರ್ಕ್ ಇಶ್ಯೂ ಕೊಡು ಫಸ್ಟಿಗೆ ಪನ್ಪೇರ್ ಏನಾಂಡಲ ವಿಡಿಯೋ ಕ್ಲಿಯರ್ ಇಜ್ಜಂದ್ ಪಲ್ಲೆ ಒಂಜಿ ಲೈವ್ ಚಾಟೆಡ್ ಕೇನುಂಡು ಅತ್ ಎಂಕುಲು ತೋಜುವನ. ಎಂಕುಲು ರಡ್ಡ್ ಜನಲ್ ತೋಜುವನ ನೆಟ್ವರ್ಕ್ ಇಶ್ಯೂ ದಾಲ ತೋಜುಂಡೆ. ತೋಜುವಗೆ ಜೀವಿತಕ್ಕನ ಸರಿ ತಿಕ್ಕುಜಿಗೆ. ಎನ್ನ ಸರಿ ತಿಕ್ಕುಜಿ ಬಿಕಾಸ್ ಎಂಕ್ ನೆಟ್ವರ್ಕ್ ಇಜ್ಜಿ. ಅಂದೆ ಓಕೆ ಮಲ್ಲೆಜ್ಜಿ ಇನ್ನ ಕ್ಲಿಯರ್ ಉಂಡು ಜೀವಿತಕ್ಕನ ಒಂತೆ ಬಾರಿ ಸ್ಟ್ರಕ್ ಆಪುಂಡ್ಗೆ. ಸ್ಟ್ರಕ್ ಆಪುಂಡ್ನ ಸ್ಲಾಪ್ ಪೋಡಾಪುಂಡು ಸ್ಲಾಪ್ ಪೋಡ್ನ ಎನ್ನ ಮುಸುಡಿ ತೋಜಿ. ಓ ಇರೊಂಜಿ ಲೈಟ್ ಬತ್ತೊಂದು ಬೋಲೆ ಟಾರ್ಚಿ. ಏನಿಲಕ ಉಂಡಿ ಐಕ್ ಇದೀಗ ಪೋರ್ಲ ಪೊಡಿಗೆ ಇನ್ನೊಂಜಿ ಐಡಿಯಾ ಉಂಟು ಇನ್ನ ಮೆಗ್ಗಿಲ್ಲೆರತ ಅರಡ ಒಂಜಿ ಅರ್ನ ಮೊಬೈಲ್ ಫ್ಲಾಶ್ ಲೈಟ್ ಪಾಡ್ರೆಲ್ಲಿ. ಆನ ಮೊಬೈಲ್ ಎಂಕಿ ತಿಕ್ಕಿಂಡು ಯಾನ್ ಲೈವ್ ಮಂತೆ ಆಯ್ಲಕನೆ ವಿನಿ. ಎಲ್ಲ ಎಂಕ್ ಸರಿ ಆವೆಲ್ಲ. ಓಕೆ ಓಕೆ ಯಾನ್ ಐಕೆ ಮಾತ ಕೆಲವು ಮೆಸೇಜ್ ಪಾಡ್ರೆ ಸ್ಟಾರ್ಟ್ ಮಲ್ತೆರ್ ಇನಿ ಬರ್ಪರ ಲೈವ್ ಗ್ ಐಕ್ಯಾನ್ ಇರೆಗ್ ಪಂದಿನಿ ಇಮಿಡಿಯೇಟ್ ಆದ್ ಓಕೆ ಪಂಡಾರ್ ಬೊಕ ಅಂದೆ ಎಲ್ಲೆಲ್ಲ ಬರ್ಕಂಚಾಂಡ ಕರೆಕ್ಟ್ ಕ್ಲಿಯರ್ ಆವಡಾಂಡ. ಮಾರ್ನಿಂಗ್ ಏತಂಟೆಗ್ ರೀಚ್ ಆಪರ್ ಇರು ಜೈ ಮಾರ್ನಿಂಗ್ ಏತಂಟೆ ರೀಚ್ ಆಪರ್. ಯಾನ್ 10 ಗಂಟೆಗೆ ಪತ್ತರೆಕ್ ರೀಚ್ ಆಪೆ ಆಫೀಸ್ಗೆಲ್ಲ ಸಂಡೆ ಲೇಟ್ ಪೋಪುಂಡು. ಅಂಚನೆ ಎಂಕ್ಲೆಲ್ಲ 11 ಗಂಟೆಗೆ ಲೈವ್ ಬರ್ಪ ಓಕೆನಾ ಮಾತೆರೆಗ್ಲಾ ಅರೆಗ್ ಒಂಚೂರು ನೆಟ್ವರ್ಕ್ ಇಶ್ಯೂ ಉಂಡು ಐಕೋಸ್ಕರ ಓಕೆನಾ. ಎನ್ನಲ ಆತುಂಡು ಕೊಕ್ಕ ಕೊಕ್ಕ ಚಿಕನ್ ಸುಕ್ಕ. ಪೊಡಿಗಾಲಿ ಕೋಡಿ ಖಾಲಿ ಆತುಂಡು ಪೊಡಿಗಾಲಿ ಮುರಾನಿ ಅವು ಮುರಾನಿದ ವಿಡಿಯೋದ. ಅಯ್ಯೋ ದೇವ ಓಕೆ ಓಕೆ ಅಂಚನೆ ಎಂಕ್ ಎಲ್ಲೆ ಬರೋಡ. ನಿಕ್ಲೆಗ ನನ್ನ ಓಕೆ ಎಲ್ಲದ ಲೈವ್ ಅವು ತೂದ್. ಕಾತೊಂದಿಪ್ಪ ಓಕೆ ಓಕೆ ಸರಿ ಬಾಯ್ ಜೀತಾ ಎಲ್ಲೆ ಬರ್ಪ ಎಂಕ್ಲೆ 11 ಬಾಯ್ ಗಂಟೆಗೆ ಕರೆಕ್ಟ್ ಆದ್. 17 ಜನೊಲಿರ ಅವ್ರಿ ಮಾರೆ ಅತ 14 ಮಾಡವೆ. ಸಬಸ್ ಸರಿ ಮೊಕುಲ್ ಓಕೆ ಬಾಯ್ ಬಾಯ್. ಬಾಯ್ ಬಾಯ್. ಓಕೆ ಯಾನ್ ಲೈವ್ ಕಂಟಿನ್ಯೂ ಮಲ್ತೊಂದುಲ್ಲೆ ನಾನ್ ಲೈವ್ ಕಂಟಿನ್ಯೂ ಮಾಡ್ತಿದ್ದೇನೆ. ಸ್ವಲ್ಪ ಹೊತ್ತು ಮಾತ್ರ ಅವರಿಗೆ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇದೆ ಹಾಗಾಗಿ ಅವರು ಲೆಫ್ಟ್ ಆದ್ರು. ಚಿಕ್ಕಮ್ಮ ಮಾತಾಡ್ತಿದ್ದಾರೆ. ರಜೆ ಪೋಡ ಓಕೆ ನಾನು ಕಂಟಿನ್ಯೂ ಮಾಡ್ತಿದ್ದೇನೆ. ಅವರು ಪಾಪ ನೆಟ್ವರ್ಕ್ ಇಶ್ಯೂ ಉಂಟು ಆಗ್ಲೇ ಹೇಳಿದ್ರು ಬಟ್ ನಾಳೆ ಮಾಡುವ ನಾಳೆ ಗೊತ್ತಿಲ್ಲ ನಾನು 10 ಗಂಟೆಗೆ ಮನೆಗೆ ಹೋಗ್ತೇನೆ ಅಂತಿದ್ದೇನೆ. 11 ಗಂಟೆಗೆ ಇಲ್ಲದಿದ್ರೆ ನಾನು ಯಾವಾಗಂತ ನಾನು ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಹಾಕ್ತೇನೆ. ಬಾಲೆ ಜೆತ್ತಿ ಜಾಲ ಮಲ್ ಜೆಪ್ಪ ಒಂದಿಲ್ಲಲ್ಲ ಪಾಪ
ಜಲ ಆಚೆ ಗೊಬ್ಬರ ಪಾಪ ಮಲಗಿಸ್ತಿದ್ದಾಳೆ. ಸೊ ನಾನ್ ಲೈವ್ಗೆ ಬರ್ತೇನೆ ಅಂತ ಹೇಳಿ ಪಾಪ ಅವಳೇ ಇದ್ ಮಾಡ್ತೇನೆ. ಎಲ್ಲರ ಮೆಸೇಜ್ ನೋಡ್ತೇನೆ ಒಮ್ಮೆ. ಸೌಮ್ಯ ಮಾನಿ ಹಾಯ್, ಲತಾ ಮಂಜು ಹಾಯ್, ಹನ್ಸಿಕಾ PR ಹಾಯ್, ಹಾಯ್ ಕವಿತಕ್ಕ ಜೀವಿತಕ್ಕ ಹಲೋ, ಹಾಯ್ ಬೋತ್ ಹಲೋ ಕೇನುಂಡು ಹಾ ಜೀವಿತಕ್ಕ ಸರಿ ತಿಕ್ಕುಜಿ ಇನ್ನ ಕ್ಲಿಯರ್ ಉಂಡು ಜೀವಿತಕ್ಕನಂತೆ ಸ್ಟ್ರಕ್ ಆಪುಂಡು ಕವಿತಕ್ಕ ಸರಿ ತೋಜ್ವರ್ ಮನಸ್ಸಾಂಡ 2 ಜನತಲ ಈ ಕಡೆ ಹಂಡೆ ಓಕೆ ಅವು ಮತ್ತೊಂದು ನಚ್ಚುದಾನೆ ಅನ್ಕೊಳ್ ನಿಮ್ಮ ಗಂಡ ಮಾಣಿಗೆ ಬಂದ್ರ. ಹೌದು, ನಿಮ್ಗೆ ಹೇಗೆ ಗೊತ್ತು ಮಾಣಿಗೆ ಬಂದಿದ್ದಾರೆ ಅಂತ? ಅವ್ರು ನನ್ನನ್ನು ಬಿಟ್ಟು ಮಾಣಿಗೆ ಹೋಗಿದ್ದಾರೆ. ನಾನಿಲ್ಲಿ ಪುತ್ತೂರಲ್ಲಿದ್ದೇನೆ. ವನಸ್ ಮಂತರ ವನಸಾಂಡ್ ವಿನ್ಯಾಸ ಓಕೆ ವಿನ್ಯಾಸ್ಗೆ ಹಾಯ್ ಹಲೋ. ಶೈನಿ ಇವತ್ತು ಜೀವಿತ ಕೂಡ ಇರ್ತಿದ್ರೆ ಒಳ್ಳೇದಿತ್ತು, ಸ್ವಲ್ಪ ಮಾತಾಡ್ಬೋದಿತ್ತು, ಅವರ ಬಗ್ಗೆ ಕೂಡ ಕೇಳ್ಬೋದಿತ್ತು. ಹಾಗೆ ಅಂತ ಅನ್ಕೊಂಡು ಲೈವಿಗೆ ಬಂದೆ, ಬಟ್ ಆಗ್ಲಿಲ್ಲ. ಒಂದು 15 ನಿಮಿಷ ಇರ್ತೇನೆ ಈಗ. 6 ನಿಮಿಷ ಆಯ್ತು. ಇನ್ನೆಷ್ಟು 6 ನಿಮಿಷ ಆದ್ರೆ ಎಷ್ಟಾಯ್ತು? ಇನ್ನು ಸಾರಿ 9 ನಿಮಿಷ ಇರ್ತೇನೆ, ಮತ್ತೆ ಲೆಫ್ಟ್ ಆಗ್ತೇನೆ ಅಷ್ಟೇ. ಈರ್ದಾನೆ ಬೈಚರ್ ಯಾನೆಲ್ಲೇ ಬರ್ಪೆ ನನ್ನ ಹಸ್ಬೆಂಡ್ ಎಂದ ಪನ್ನದೆ ಹೋಗ್ತೇನೆ. ಯಾರು ಹೋದಾಯ್ಕನೆ ಗೊತ್ತಿಂಗ್ ಹೋಗ್ತೇವೆ ಪಂಡದು ಎಲ್ಲೇ ಬರ್ಪಣೆ ಮಾಣಿಗ್. ಮತ್ತೆಂತ ಎಲ್ಲರದ್ದು ಊಟ ಆಯ್ತಾ? ಏನಾದ್ರೂ ಸ್ಪೆಷಲ್ ಇದ್ರೆ ಲೈವ್ ಚಾಟ್ ಅಲ್ಲಿ ಹಾಕಿ. ನನಗೆ ಸ್ಪೆಷಲ್ ಇವತ್ತು ನನ್ನ ಚಿಕ್ಕಮ್ಮ ಚಿಕನ್ ಸುಕ್ಕ ಮಾಡಿದ್ದಾರೆ, ಅದೇ ಸ್ಪೆಷಲ್ ಇವತ್ತು. ನಿಮಗೆ ಜಗಳ ಆಯ್ತಾ? ಇಲ್ಲಪ್ಪ, ಜಗಳ ಆಗ್ಲಿಲ್ಲ. ಆಕ್ಚುಲಿ ಮಾಮಿ ಮತ್ತೆ ನನ್ನ ಅಮ್ಮ ಕಾಲ್ ಮಾಡಿ ಕರ್ದ್ರಂತೆ ಬನ್ನಿ ಬನ್ನಿ ಅಂತ. ಹಾಗಾಗಿ ಒತ್ತಾಯ ಮಾಡಿದಕ್ಕೋಸ್ಕರ ಮನೆಗೆ ಹೋಗಿದ್ದಾರೆ. ಮನೇಲಿ ಗಮ್ಮತ್, ಯಾಕಂತ ಹೇಳಿದ್ರೆ ಸೋಮವಾರ ಮಾಮಿ ಹೋಗ್ತಿದ್ದಾರೆ, ಹಾಗಾಗಿ ಇವತ್ತು ಗಮ್ಮತ್ ಅಂತೆ, ಅದಕ್ಕೆ ಹೋಗಿದ್ದಾರೆ ಅಷ್ಟೇ. ಇನ್ನ ಫನ್ನಿ ಮೂಮೆಂಟ್ ಬರ್ಲಿ. ಫನ್ನಿ ಮೂಮೆಂಟ್ ನೋಡ್ತೀನಿ ನೀವು ಎಣ್ಣೆ ಇಲ್ಲದೆ ಹೋಗ್ತೀರಾ ಬೇಕು ಫನ್ನಿ ಮೂಮೆಂಟ್ ಇತ್ತು. ಫನ್ನಿ ಮೂಮೆಂಟ್ ಎಂತಪ್ಪ, ಕೆಲವೊಂದು ಕಡೆ ದೊಡ್ಡ ಜನರಾಗಿ ಮಾಡಿಕೊಂಡು ಮತ್ತೆ ಫ್ಲಾಪ್ ಆಗ್ತೇನಲ್ಲ, ಅಂತದೆಲ್ಲ ತುಂಬಾ ಆಗಿದೆ. ಅದೇ ಫನ್ನಿ ಮೂಮೆಂಟ್. ಅದು ನಂಗೆ ಯಾವ್ದೀಗ ನೆನಪು ಬರ್ತಾ ಇಲ್ಲ. ಯಾವ್ದಪ್ಪ ಎಂತದ ನಂಗೆ ನೆನಪಿಗೆ ಬರ್ತಾ ಇಲ್ಲ. ನೆನಪಿಗೆ ಬಂದ್ರೆ ನಾನು ನಿಮ್ಗೆ ಹೇಳ್ತೇನೆ ಆಯ್ತಾ. ಎಂತಂತ ಹೇಳುದು, ಅನಸಾಂಡೆ ದಾದ ಕಚಿಪ್ಪು ಅವೇ ಕೋರಿ ಚಿಕನ್ ಸುಕ್ಕ ಅನಸಾತಂಡೆ ಕಡೆ ಆತಂಡು ಗೊತ್ತಲ್ಲ. ಪಾಪ ಅವಳು ಮಗುವನ್ನ ಮಲಗಿಸ್ತಾ ಇದ್ದಾಳೆ. ನಮಗೆ ಕೋರಿ ಸಾರು. ಓ ಹೌದಾ, ಗಮ್ಮತ್. ಕೋಳಿ ಸಾರಂತೆ. ಇನ್ನ ಮಾಮು ಒಲ್ಲೇರು ಎನ್ನ ಮಾಮು ಪಂಡ ಹಸ್ಬೆಂಡ್ ನ ಅಪ್ಪನ ಆರನ್ನ ಇಲ್ಲ ಉಳ್ಳೇರು ಯಾನ್ ಚಿಕ್ಕಮ್ಮನ ಅಲ್ಪೊಲ್ಲತ್ತ ನಲ್ಲ ಪೋತಿಜ್ಜಿ ಎಲ್ಲೆ ಹೋಪುನ ಎಲ್ಲೆ ಮಾಣಿಗೆ ಹೋಪ್ಯಾನ್. ಮತ್ತೆ ಫನ್ನಿ ಮೂಮೆಂಟ್ ಎಂತ ಅಂತ ನಾನು ಆಗ ಅನ್ಕೊಂಡದ್ದು ಹೇಳ್ಬೇಕು ಅಂತ, ಬಟ್ ಫನ್ನಿ ಮೂಮೆಂಟ್ ಹೇಳ್ಲಿಕ್ಕೆ ಎಂತಪ್ಪ ಇಂಚಿನ ನೆನಪಾಗ್ನದೆ ಫನ್ನಿ ಮೂಮೆಂಟ್. ಅದೇ ತುಂಬಾ ಕಡೆ ಫ್ಲಾಪ್ ಆಗ್ತೇವಲ್ವಾ, ಅದೇ ಒಂದು ದೊಡ್ಡ ಫನ್ನಿ ಮೂಮೆಂಟ್. ಈಗ ನೋಡಿ ಫ್ಲಾಪ್ ಆದದ್ದು. ಲೈವ್ಗೆ ಬರ್ತೇವೆ ಅಂತ ಹೇಳಿ ಪಾಪ ಅವರು ಕೂಡ ಬಂದಿದ್ರು, ಆದ್ರೆ ಆಗ್ಲಿಲ್ಲ. ನಾಳೆ ಬರ್ತೇವೆ ಮಾತ್ರ ಲೈವ್ಗೆ 11 ಗಂಟೆಗೆ. ಇಲ್ಲದಿದ್ರು ಮತ್ತೆ ಅದು ಬಂದೇ ಬರ್ತೇವೆ. ನೆಟ್ವರ್ಕ್ ಇಲ್ಲದಿದ್ರೆ ನೆಟ್ವರ್ಕ್ ಟ್ರೈನ್ ಟ್ರ್ಯಾಕ್ ಹತ್ರ ಆದ್ರೂ ಹೋಗಿ ನೆಟ್ವರ್ಕ್ ಹುಡುಕಿಕೊಂಡು ಹೋಗಿ ಆದ್ರೂ ಲೈವ್ಗೆ ಬರ್ತೇನೆ ಆಯ್ತಾ ನಾಳೆ ಅವ್ರ ಜೊತೆ, ಜೀವಿತ ಅವರ ಜೊತೆ. ಹನ್ಸಿಕಾ PR ಈ ಕಡೆ ಲೈವ್ಗೆ ಬತ್ತಿತ್ತೇರು ಪೂಜಾರಿ ಅರಿಜ್ಜೇರು ಓಡೆ ಗೊತ್ತೇರು ಗೊತ್ತಿಜಿ ಅರೆ ಗೊತ್ತಿಜ ಅಂದ್ ಬರ್ಪುನ. ಶ್ವೇತಾ ಪೂಜಾರಿ ಎಲ್ಲೆ ಡೇ ಬರ್ಪುನ ಈರ್ ಮೀನಿಂಗ್ ಏರ್ ಮಾಣಿಗ್ ಎಲ್ಲೆ ಡೇ ಬರ್ಪುನ ಈರ್ ಮಾಣಿ ಎಲ್ಲೆ ಡೇ ಬರ್ಪುನ ಮಾಣಿಗ್ ನಂದಂದಿ ಯಾನೆಲ್ಲ 10 ಗಂಟೆಗೆ ಬರ್ಪೆ. ನಾನು ನಿಮ್ಮ ಮನೆಯ ಹತ್ತಿರದವಳು ಸೌಮ್ಯ. ಎಲ್ಲಿ ಅಂಗಡಿ ಹತ್ರವಾ? ಅಲ್ಲೊಂದು ಅಂಗಡಿ ಹತ್ರ ಸೌಮ್ಯಕ್ಕ ಅಲ್ಲ, ನನ್ನ ಸೀನಿಯರ್ ಅಲ್ವಾ, ಅವರಂತ ಅನ್ಕೊಂಡಿದ್ದಾರೆ, ಮತ್ತೆ ಗೊತ್ತಿಲ್ಲ. ಸೌಮ್ಯ ಮಾಣಿ ಇಲ್ಲ, ಇದು ಇಲ್ಲಿ ಅವರ ಅಂತ ಸಚಿನ್ನ ಮೇಲೆ ಮನೆ ಅಲ್ವಾ. ಮತ್ತೆ ಇವರೇ ಹನ್ಸಿಕ್ ಅವರ ಕ್ವಶನ್ ಕೇಳಿ. ಅದಲ್ಲ ಕ್ವಶನ್, ನಾನೇನಾದ್ರು ಮಾತಾಡಿದ್ರೆ ಆ ಕ್ವಶನ್ ಕೇಳಿ ಅಂತ. ಕ್ವಶನ್ ಅಂಡ್ ಆನ್ಸರ್ ಅಲ್ಲ, ಏನಾದ್ರು ಹೇಳ್ಬೇಕಿದ್ರೆ ಹೇಳಿ. ಹೌದಾ, ಸರಿ ಸರಿ. ಇಲ್ಲಿ ಸಚಿನ್ನ ಮೇಲೆ ಮನೆ ಅಲ್ವಾ ಸೌಮ್ಯಕ್ಕ, ಗೊತ್ತಾಯ್ತು. ಮತ್ತೆಂತಾದ್ರೂ ಹೇಳಿಕ್ಕಿದ್ರೆ ಹೇಳಿ. ಆಯ್ತು, 9 ನಿಮಿಷ ಆಯ್ತು. ಇನ್ನು ಎಷ್ಟು ನಿಮಿಷ? 6 ನಿಮಿಷ ಉಂಟು ಅಷ್ಟೇ. 6 ನಿಮಿಷ ಆದಂತ ಲೆಫ್ಟ್ ಆಗ್ತೇನೆ. ಓಕೆ, ಮಲಗಿದ್ರಂತೆ ಮಗು.
ಏನಾದ್ರು ಹೇಳಿಕುಂಟಾ? ಜೀವಿತ ಅವ್ರು ಬಂದ್ರಲ್ಲ, ಅವರು ಕೂಡ ಒಂದು ಸಬ್ಸ್ಕ್ರೈಬ್ ಮಾಡಿ ಆಯ್ತಾ. ಅವ್ರದ್ದು ಕೂಡ ವಿಡಿಯೋಸ್ ತುಂಬಾ ಡೈಲಿ ಹಾಕ್ತಿದ್ದಾರೆ. ಆದಷ್ಟು ಇವಳೊಬ್ಳು ನನಗೆ ಅಡ್ಡ ಒಂದು ನಿಂತ ಹಾಗೆ ನನ್ನ ಮುಖಕ್ಕೆ ಬೀಳ್ಕೊಂಡು ನಾನು ಕಪ್ಪು ಕಪ್ಪು ಕಾಣ್ತೇನೆ ನೋಡಿ. ನೋಡಿ ಮಲಗಿಸ್ತಿದ್ದಾಳೆ. ಆಯ್ತು ಚಾಚಿ. ಹನ್ಸಿಕಾ, ನಿಮ್ಮ ಎರಡು ತಂಗಿ ಎಲ್ಲಿದ್ದಾರೆ? ಒಂದು ತಂಗಿ ಮಗವನ್ನು ಮಲಗಿಸ್ತಿದ್ದಾಳೆ. ಈ ಕಡೆ ಚಿನ್ನು, ಚಿನ್ನು ನನ್ನ ಬೊಬ್ಬೆಗೆ ಮಗು ಎದ್ದಿತ್ತು ಇಲ್ಲಿ. ಅವಳು ಆಚೆ ಹೋದು ಟಿವಿ ನೋಡ್ತಿದ್ದಾಳೆ, ಮತ್ತೊಬ್ಳು ತಂಗಿ. ಮತ್ತೆ ಬೇರೆ ಏನಾದ್ರು ಕೇಳಿಕುಂಟಾ? ಚಿಕ್ಕಮ್ಮ ಕೂಡ ಟಿವಿ ನೋಡ್ತಿದ್ದಾರೆ. ಮತ್ತೆ ಯಾರಿದ್ದಾರೆ? ಮತ್ತೆ ನಾವೇ 4 ಜನ ಇರುದು. ಮಗು ಮಲಗಿದ್ದಾಳೆ ಈಗ, ಅವಳು ಸೇರಿದ್ರೆ 5 ಜನ ಆಗ್ತದೆ. ಮತ್ತೆ ಯಾರಿಗಾದ್ರೂ ಎಂತಾದ್ರೂ ಸ್ಪೆಷಲ್ ಉಂಟಾ? ಅವರಿಗೆ ಕೋಳಿ ಸಾರಂತೆ. ನಿಮ್ಗೆ ಎಂತ? ನೀವು ಟಿವಿ ನೋಡಲ್ವಾ? ನಾನು ಟಿವಿ ನೋಡುದು ತುಂಬಾ ಕಡಿಮೆ. ನಾನು ಇದು ಜಿ ಕನ್ನಡದ ಕೆಲವು ಸೀರಿಯಲ್ ಇನ್ಸ್ಟಾಗ್ರಾಮ್ ಅಲ್ಲಿ ಹೈಲೈಟ್ಸ್ ಬರ್ತದಲ್ಲ, ಅದು ಮಾತ್ರ ನೋಡುದು. ಮತ್ತೆ ಯಾವ್ದು ನೋಡುದಿಲ್ಲ. ರಿಯಾಲಿಟಿ ಶೋ ಎಲ್ಲ ಕಡಿಮೆ ನೋಡುದು. ಸಾಂಗ್ ಹೇಳಿ. ನಾನು ಆಗ್ಲೇ ಹೇಳಿದೆ, ನಾನು ಸಾಂಗ್ ಹೇಳಿದ್ರೆ ಇಲ್ಲಿದ್ದ ಈಗ ಕಾಗೆಗಳೆಲ್ಲಿ ಇರ್ತದೆ? ಕಾಗೆಗಳಿಲ್ಲ. ಆದ್ರೆ ಇಲ್ಲಿ ನನ್ನ ತಂಗಿದ್ದಾಳೆ, ಅವಳು ಓಡಿ ಹೋಗ್ತಾಳೆ ನನ್ನ ಸಾಂಗ್ ಕೇಳಿ. ಬೆಲಕಾಯಿ ಉಂಡ ಕಬಕ್ಕಡು? ಬೆಲಕಾಯಿ ಉಂಡು ಇರೇ ಬೋಡನ ತಲೆ. ಬೆಲಕಾಯಿ ಮಾನಿಟ್ಲ ಉಂಡಿಗೆ ಉಲ್ಪ ಗೊತ್ತುಂಡೆ ನಮ್ಮ ಮುಲ್ಪ ಪುಲಿಂಕೆದ ದಿಂಡತೆ ಅಲ್ಪ ಬೆಲಕಾಯಿ ಉಂಡು. ಸೌಮ್ಯ ಮಾಣಿ ಅದೇ ಬೆಲಕಾಯಿ ಉಂಡಿಗೆನೆ. ಓಕೆ. ಸವಿತಾ ಸವಿ, ಹಾಯ್ ಹಲೋ, ಹೇಗಿದ್ದೀರಿ? ಸವಿತಾ ಸವಿ ಬರ್ತಾರೆ, ಹಾಯ್ ಹೇಳ್ತಾರೆ, ಮತ್ತೆ ಹೋಗ್ತಾರೆ. ಎಲ್ಲಿರ್ತಾರೆ ಅಂತ ಗೊತ್ತಾಗುದಿಲ್ಲ. ಮತ್ತೆ ನಿಮ್ಮ ಎಲ್ರು ಕೂಡ ಕಮೆಂಟ್ ಮಾಡಿ. ಆಲ್ಮೋಸ್ಟ್ ಹುಡುಗಿಯರ್ ಇರೋದಲ್ವಾ. ನಿಮ್ಗೆ ಫೇವ್ರೆಟ್ ಸೀರಿಯಲ್ ಯಾವ್ದು ಅಂತ ಒಮ್ಮೆ ಕಮೆಂಟ್ ಮಾಡಿ ನೋಡುವ. ಶಮ್ಯಾಸ್ ಕ್ರಿಯೇಟಿವ್ ವರ್ಲ್ಡ್. ಇನ್ನ ಚಿಕ್ಕಮ್ಮನ ಇಲ್ಲಿ ಓಲು ಎನ್ನ ಚಿಕ್ಕಮ್ಮನ ಇಲ್ಲಿ ಮೊಟ್ಟೆ ತಡ್ಕ ಪುತ್ತೂರು ಪುತ್ತೂರು ಉಡ್ದು ಸಾಧಾರಣ ಒಂಜಿ 5 ಕಿಲೋಮೀಟರ್ ಇಪ್ಪು ಮೊಟ್ಟೆ ತಡ್ಕ ಪನ್ಪಿನ ಪ್ಲೇಸ್. ಮುಲ್ಪ ಅಗ್ನಿಶಾಮಕ ದಳ ಪೂರ ಕೈತಲಾಪು ಅಲ್ಪನೆ ಇಲ್ಲಿ ಚಿಕ್ಕಮ್ಮನ. ಒಂದು ತಂಗಿಲಿದ್ದಾಳೆ, ತೋರಿಸ್ತಾನೆ ಒಂಚೂರು ಇನ್ಪು. ಇದು ಸಣ್ಣ ತಂಗಿ. ಮತ್ತೆ ಎಂಕು ಸಾರಿ ನೆಟ್ವರ್ಕ್ ಇಜ್ಜಿ. ಓ ಓಕೆ ಓಕೆ. ಅನ್ಸಿಕಾ, ನಾನು ಸೀರಿಯಲ್ ನೋಡುದೇ ಇಲ್ಲ. ಸೂಪರ್. ಸೀರಿಯಲ್ ನೋಡದ ಗೃಹಿಣಿಯರು ಅಂತ ಇದ್ರೆ ತುಂಬಾ ಕಡಿಮೆ. ನೀವು ಸೀರಿಯಲ್ ನೋಡುದಿಲ್ಲ ಅಂತ ಹೇಳಿದ್ರೆ ನನ್ನಾಗೆ ಸೇಮ್ ಪಿಂಚ್. ನಾನ್ ನೋಡ್ತೇನೆ, ಇಲ್ಲ ಅಂತ ಹೇಳುದಿಲ್ಲ. ಹೈಲೈಟ್ಸ್ ಮಾತ್ರ, ಏನಾದ್ರೂ ಇಂಟ್ರೆಸ್ಟಿಂಗ್ ಇದ್ರೆ ಹೈಲೈಟ್ಸ್ ನೋಡ್ತೇನೆ ಅಷ್ಟೇ. ಸೌಮ್ಯ ಮಾಡಿ ಸೀತಾರಾಮ, ಓ ಅದೆಲ್ಲರಿಗೀಗ ಫೇವ್ರೇಟ್ ಅಲ್ವಾ ಸೀತಾರಾಮ. ಮದ್ವೆ ಕೂಡ ಆಯ್ತು. ಸವಿತಾ ಸವಿ ಇನಿ ಓಲ್ಲರ್ ಯಾನ್ ಮೊಟ್ಟೆ ತಡ್ಕಡುಲ್ಲ ಚಿಕ್ಕಮ್ಮನ ಇಲ್ಲಡುಲ್ಲ. ಶ್ರೇಯ ನಾಯ್ಕ್, ಹಾಯ್ ಹಲೋ ಶ್ರೇಯಾ. ಸೌಮ್ಯ ಕೇಶವ ಇಲ್ಲಿಂದ ಕಮೆಂಟ್ ಮಾಡ್ತಾಳೆ, ವಾಪಸ್ ಸ್ಟಾರ್ಟ್ ಮಾಡಿದ್ದು. ಶ್ರೇಯ ನಾಯ್ಕ್, ಇನ್ನ ಡಾಲ್ ಅನ್ನು ತೋಜಾಲಿ ಎನ್ನ ಡಾಲ್ ಜೈದಲ್ ತುಲೆ ಚಾಚಿ ಅಲ್ಲ ಜೆಪ್ಪದಲಾಲು ಎನ್ನ ಮೆಗ್ದಿ. ವಿನೋದ ಪೂಜಾರಿ, ಹಾಯ್ ಕವಿತಾ ಹಲೋ, ಹೇಗಿದ್ದೀರಿ? ಸವಿತಾ ಸವಿ ಅಂದೆ ಅಂದ್ ಅಲ್ಲಿ ಒಂದು ನೇತಾಡ್ತ ಉಂಟು, ನೋಡಿದ್ರಾ? ಡ್ರೀಮ್ ಕ್ಯಾಚರ್. ಅದು ಒಳ್ಳೇದಂತೆ, ಎದ್ದ ತಕ್ಷಣ ನೋಡಿದ್ರೆ ಒಳ್ಳೇದಂತೆ ತುಂಬಾ. ಅದಕ್ಕೆ ಅಲ್ಲಿ ಉಂಟು ನೋಡಿ ಡ್ರೀಮ್ ಕ್ಯಾಚರ್. ಅವರಿಗೊಂದು ಹಾಯ್, ಅಮ್ಮುಗೆ ಹಾಯ್. ಶ್ರೇಯ ನಾಯ್ಕ್, ನೆಗಡುದ ನೀವು? ಎಂತಕ್ಕೆ ನೆಗಡುದು? ನನ್ನ ವೇಷ ನೋಡಿ ನೆಗಡ್ತಿದ್ದೀರಾ ಅಂತಲ್ಲ. ನಾನು ಆಕ್ಚುಲಿ ಇನ್ಸ್ಟಾಗ್ರಾಮಿಗೆ ಲೈವ್ ಹೋಗುವ ಅಂತ ಇದ್ದೆ. ಆದ್ರೆ ಇನ್ಸ್ಟಾಗ್ರಾಮಿಗೆ ಲೈವ್ ಹೋಗಿ ಎಂತ ಮಾಡುದು, ಅದಕ್ಕೆ ನಾನು ಇಲ್ಲಿಗೆ ಬಂದೆ. ಹಾಯ್ ಅಕ್ಕ ಗೀತಾ ಸದಾನಂದ, ಹಲೋ. ನೀವು ಮೆಸೇಜ್ ಮಾಡಿದ್ರಿ, ಮತ್ತೆ ರಿಪ್ಲೈ ಮಾಡ್ತೇನೆ ಅಂತ ನಾನು ನೋಡಿದ್ದೆ, ನೋಟಿಫಿಕೇಶನ್ ಬಂತು. ಶ್ರೇಯನ್ ನಾಯ್ಕ್, ಜೈದರತ್ತೆ ಬಾಲೆ ಅಂದ್ ಜೈದಲ್. ಓಕೆ, ಯಾರು ಅತ್ತೆ ಇನ್ನಿತ್ತ ಲೈವ್ 15 ಮಿನಿಟ್ಸ್ ಸೌಂಡ್ ಬರ್ತದೆ. ವೇಷ ಪೊರ್ಲುಂಡಿಯೇ ಅಪ್ಪ ಬಚ್ಚವ್. ಡ್ಯಾನ್ಸಿಂಗ್ ಸ್ಟಾರ್ಸ್ ಇದು ಓಲುಪ್ಪುನು ಯಾನಿತ್ತೆ ಚಿಕ್ಕಮ್ಮನ ಅಲ್ಪೊಲ್ಲೆ ಎನ್ನ ಪ್ಲೇಸ್ ಹಸ್ಬೆಂಡ್ ಇಲ್ಲು ಕಬಕ ಎನ್ನ ಅಮ್ಮನ ಇಲ್ಲು ಮಾಣಿಡು. ಸಂತೋಷ್ ಮತ್ತೆ ಲೈವ್ಗೆ ಬಂದ್ರ? ಹೌದು, ನೀವು ಕೂಡ ಮತ್ತೆ ಲೈವ್ಗೆ ಬಂದ್ರಲ್ಲ. ಸಂತೋಷ್ ನಾಯ್ಕ್, ಊಟ ಆಯ್ತಾ? ಆಯ್ತಾಯ್ತು, ನನ್ಗೆ ಚಿಕನ್. ನಿಮ್ಗೇನು ಸ್ಪೆಷಲ್? ಇಲ್ಲಿ ಯಾರಾದ್ರೂ ವೆಜಿಟೇರಿಯನ್ ಇದ್ರೆ ಸಾರಿ, ಚಿಕನ್ ಚಿಕನ್ ಅಂತ ಆಗ್ಲೇ ಹೇಳ್ತಿದ್ದೇನೆ.
ಮತ್ತೆ ನಾಳೆ ಲೈವ್ಗೆ ಬರ್ತೇನೆ, ಯಾವಾಗಂತ ಟೈಮಿಂಗ್ಸ್ ಕಮ್ಯುನಿಟಿ ಪೋಸ್ಟ್ ಹಾಕ್ತೇನೆ. ಆಲ್ಮೋಸ್ಟ್ 11 ಅಂತ ಹೇಳಿದ್ದೇನೆ, ಮತ್ತೆ ಗೊತ್ತಿಲ್ಲ, ನಾನು 10 ಗಂಟೆಗೆ ಮನೆಗೆ ಹೋದ್ರಲ್ಲಿ ಎಷ್ಟು ಹೊತ್ತಾಗ್ತದೆ ಏನು ಅಂತ ಗೊತ್ತಿಲ್ಲ, ಹಾಗಾಗಿ ಕರೆಕ್ಟ್ ಆಗಿ ಹೇಳಿಕ್ಕೆ ಆಗುದಿಲ್ಲ. ಇವತ್ತು ಶನಿವಾರ, ಹೌದು ಶನಿವಾರ, ನಾಳೆ ಸಂಡೆ, ಅದೇ ರವಿವಾರ ಭಾನುವಾರ. ಹಾಯ್ ಹಲೋ, என்ன யூடியூப்ல லைக் மந்த்லி ப்ளீஸ். ಓಕೆ ಶೋರ್, ಇಂಕ್ ಕಮೆಂಟ್ ಇಡ ಪಾಡ್ಲೆ ಓಣ ವಿಡಿಯೋಗೆ ಕಮೆಂಟ್ ಇಡ ಪಾಡ್ಲೆ ಸಬ್ಸ್ಕ್ರೈಬ್ ಮಂತ್ ಲೈಕ್ ಕೊಡ್ಪೆ ಮಾತೇಕಲ ಅವು ಮುಲ್ಪ ಇಂಗ ಗೊತ್ತಾಪುಜಿ ಅಂಚಾದು ಮುಲ್ಪ ಮಲ್ತೆ. ಅಬ್ಬ ಅದು ಹೋಗಿ ಬಂತು ನೆಟ್ವರ್ಕ್. ನಾನು ಅದು ಹೋಗಿ ಬಂತು ಇವಳಿಗೆ ಚಿಕ್ಕ ಮತ್ ಮಾತೆರನ್ನ ತೋಜಬೆ ನಂಚಿಗೆ ಪೋದು ಉಂಕ್ಲೆ ತೋಪಬೆ ಲೈವಿಗೆ ಉಂಡರ ಉಂಡೆ ಹಾಗೆಲ್ಲ ಹೇಳಿದ್ದು ನಾನು ನಿಮ್ಗೆ. ನಮಗೆ ನಾನ್ ವೆಜ್ ಇಲ್ಲ, ವೆಜ್. ಓ ಹಾಗ, ಸರಿ ಸರಿ ಸರಿ, ಓಕೆ ಓಕೆ. ಮತ್ತೆ ಈಗ ನಾನು ಎಲ್ಲರನ್ನು ತೋರಿಸ್ತೇನೆ, ಒಂದೊಂದು ಅವತಾರದಲ್ಲಿ ಇದ್ದಾರೆ. ನನ್ನ ತಂಗಿ ಒಬ್ಳು ಇಲ್ಲಿ ಬಿದ್ದುಕೊಂಡಿದ್ದಾಳೆ, ಆಚೆ ಒಬ್ಳಿದ್ದಾಳೆ, ಎಲ್ಲರನ್ನ ತೋರಿಸ್ತೇನೆ. ನನ್ನ ಚಿಕ್ಕಮ್ಮನ ಮನೆ ಸ್ವಲ್ಪ ಸಣ್ಣದು, ತೋರಿಸ್ತೇನೆ ಹೇಗುಂಟು ಅಂತ ಹೇಳ್ಬೇಡಿ. ಓಕೆನಾ. ಈಗ ಸದ್ಯಕ್ಕೆ ನಾನು ಇಲ್ಲಿದ್ದೇನೆ ಪ್ಲೇಸ್ ಅಲ್ಲಿ, ಇದು ನನ್ನ ತಂಗಿ ವರ್ಕ್ ಮಾಡೋ ಪ್ಲೇಸ್ ಅಲ್ಲಿ ನಾನು ಕೂತಿದ್ದೇನೆ. ನಿಮ್ಗೆ ಜಸ್ಟ್ ತೋರಿಸ್ತಾ ಹೋಗ್ತೇನೆ ನೋಡು, ನೆಟ್ವರ್ಕ್ ಫುಲ್ ಉಂಟು ಹಾಗಾಗಿ ಮನೆ ಒಂದ್ಸಲ ತೋರಿಸ್ತಾ ಹೋಗ್ತೇನೆ. ಇದು ನನ್ನ ತಂಗಿ ಕೂತ್ಕೊಳ್ಳೋ ಪ್ಲೇಸ್. ನಾನು ಇದ್ರಲ್ಲಿ ಮೊಬೈಲ್ ಇಟ್ಟು ಲೈವ್ ಮಾಡ್ತಾ ಇದ್ದೆ. ಇಲ್ಲಿ ಒಬ್ಳಿದ್ದಾಳೆ ನೋಡಿ ನನ್ನ ತಂಗಿ, ಇವಳು ನನ್ನ ಸಣ್ಣ ತಂಗಿ, 10th ಅಲ್ಲಿ ಓದ್ತಿದ್ದಾಳೆ. ಎಲ್ಲಿ ಹೋದರು ನಿಮ್ಮ ಎಲ್ಲ ಗ್ಯಾಂಗ್? ನಮ್ಮ ಗ್ಯಾಂಗ್ ಯಾರು? ಹಾಯ್ ಸೀನಿಯರ್ ಚೈತ್ರಕ್ಕೆ, ಹಲೋ ಜೂನಿಯರ್ ದೀಪು, ಹಾಯ್ ಅಕ್ಕ, ಹಲೋ. ಮಗಳು ಮಲಗಿದಾಳೆ, ತಾಚಿ ಮಾಡಿದ್ದಾಳೆ, ಅವಳನ್ನ ಸ್ನಾನ ಮಾಡಿಸಿ ಮುಖಕ್ಕೆಲ್ಲ ಪೌಡರ್ ಹಾಕಿ ಮಲಗಿಸಿದ್ದೇವೆ. ಈಗ ಚಿಕ್ಕಮ್ಮನನ್ನು ತೋರಿಸ್ತೇನೆ ಹೇಗಿದ್ದಾರೆ ಗೊತ್ತಿಲ್ಲ. ಚಿಕ್ಕಮ್ಮ ಇರಂತೂ ಓಡಿಗೆ ಹಾಯ್ ಪಲ್ಲೆ, ಹಾಯ್ ಪಲ್ಲೆ, ಹಾಯ್ ಪಲ್ಲೆ, ಲೈವ್ ಇಡು. ಸೋಪ ಹುಡುಗಿ, ಇದೇ ನನ್ನ ಚಿಕ್ಕಮ್ಮನ ಮನೆ. ಚಂದ ಉಂಟು, ಇಷ್ಟು ಸಾಕು. ಮನೆ ಚಂದಲ್ಲ, ಮನಸ್ಸು ಚಂದ ಇರ್ಬೇಕು. ಇದು ನನ್ನ ದೊಡ್ಡ ತಂಗಿ. ಹಾಯ್ ಹೇಳ. ಯಾರಿದ್ದಾರೆ, ಯಾರಿಲ್ಲವಾ ಇಲ್ಲಿ ನೋಡಿ, ಇಲ್ಲಿಯಾ? ಇವಳೆ ನನ್ನ ಮಗುವಿಗೆ ಉಪದ್ರ ಮಾಡುವವಳು. ತಂಗಿ ಸಹ ಚಂದ ಇದ್ದಾರೆ ಅಂತೆ, ಶ್ರೇಯ ಅವ್ರು ಹೇಳಿದ್ದು. ದೀಪು, ಅಕ್ಕ, ಥ್ಯಾಂಕ್ ಯು. ಗೀತಾ ಸದಾನಂದ, ಒಂದು ಕ್ವಶನ್ ಕೇಳಿ. ನಿಂಗೆ ಒಂದು ಕ್ವಶನ್ ಕೇಳೋ, ಒಂದು ಎಂತಾದ್ರು ಕ್ವಶನ್ ಕೇಳಿ. ಬುಕ್ ನೋಡಿ ಗೆಲ್ತಿದ್ದಾಳೆ. ಸತ್ಯ ಪ್ರಾಮಿಸ್ ಸಾಕಂತೆ, ವಾಪಸ್ ಹೋಗ್ತಿದ್ದೇನೆ. ಅಲ್ಲಿ ಮಿಷನ್ ಎಲ್ಲ ಉಂಟು. ಎಸ್ ಗೈಸ್, ಇಷ್ಟೇ. ಇನ್ನೊಂದ್ಸಲ ಸಿಗುವ, ಓಕೆನಾ. ರಾಮನ ಮನೆಯ ಹುಂಜ ಸೋಮನ ಮನೆಯಲ್ಲಿ ಮೊಟ್ಟೆ ಇಡ್ತದೆ, ಯಾಕೆ ಗೊತ್ತುನಾ? ನೀವ್ ಆನ್ಸರ್ ಹೇಳಿಬಿಡಿ. ನಾನು ಲೈವ್ ಇಂದ ಲೆಫ್ಟ್ ಆಗ್ತಿದ್ದೇನೆ, ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಉಂಟು. ಸಾರಿ, ನಾಳೆ ಸಿಗುವ ಆಯ್ತಾ. ಜೀವಿತ ಅವರ ಜೊತೆಗೆ ಹಂಚಿಕೆ ಆನ್ಸರ್ ಮಾಡ್ತೀರಪ್ಪ. ಹೋವರ್ಚಿ ಲೈವ್ ಡಿಪ್ಲೇ ಸತ್ಯ ಎಲ್ಲ ಶೋರ್ ಬರ್ಪೆ, ಎಲ್ಲ ಸಂಡೆ ಐತೆ ಲೈವ್ ಬರ್ಪೆ. ನಿಮಗೆ ಪೂರ ಬಲೆ ಟೈಮಿಂಗ್ಸ್ ಏನ್ ಕಮ್ಯುನಿಟಿ ಪೋಸ್ಟ್ ಪಾರ್ದುಪ್ಪೆ ಟೈಮಿಂಗ್ಸ್. ಸೊ ಬಲೆ ಎಲ್ಲೆ ಹುಂಜ ಮೊಟ್ಟೆ ಇಡಲ್ಲ. ಓ ಎಂತ ಮಂಡೆ ಮಾರ ನಿಮ್ದು. ಸರಿ, ಎಲ್ರಿಗೂ ಬಾಯ್, ಗುಡ್ ನೈಟ್, ಟೇಕ್ ಕೇರ್. ಎಲ್ರು ಖುಷಿಯಾಗಿರಿ, ತಾಚಿ ಮಾಡಿ, ಬಾಯ್.